ಟೈಗರ್ಸ್ ಫ್ರೆಂಡ್ಸ್ ಮತ್ತು ಪುರಂದ ಅಪ್ಪನ ಮೂಕಿದ ಬುಳ್ಳಿಲು ತಂಡದ ವತಿಯಿಂದ ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣತೆ ದೀಪ ಬೆಳಕಿನ ಹಬ್ಬಕ್ಕೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ ತುಪ್ಪ ದೀಪ ಅಲಂಕಾರ ಸೇವೆ ನೆರವೇರಿತು. ಈ ವಿಶೇಷ ಸೇವೆಯು ಕಳೆದ 2 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು, ಈ ಬಾರಿಯ ಸೇವಾ ಕಾರ್ಯಕ್ಕೆ ಅತಿಥಿಗಳು ಸೇರಿ ಚಾಲನೆಯನ್ನ ನೀಡಿದರು. ಈ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ್ ಭಟ್, ಕಾಂತಪ್ಪ ಶೆಟ್ಟಿ, ಸಂತೋಷ್ ಪೊಳಲಿ, ವೆಂಕಟೇಶ್ ನಾವಡ, ಜನಾರ್ದನ ಶೆಟ್ಟಿ, ಜಗದೀಶ್ ಸಾಣೂರ್, ಜಗದೀಶ್ ಪಂಪ್ವೆಲ್, ಪೊಳಲಿ ಪುರಲ್ದಪ್ಪನ ಮೂಕಿದ ಬುಳ್ಳಿಲು ಟೈಗರ್ಸ್ ತಂಡದ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ಆಗುವಂಥ ಯಾವುದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮ ಒಂದು ರೀತಿ ದೇವರ ಪ್ರೇರಣೆಯಿಂದ ಆಗುತ್ತದೆ ಅಂತ ನಮ್ಮ ಭಾವನೆ. ಪುರಲ್ದ ಅಪ್ಪದ ಮೋಕಿದ ಬುಳ್ಳಿಲು ಎಂಬ ಸಂಘಟನೆಯ ಕಾರ್ಯಕರ್ತರು ತಾಯಿಯ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಪೊಳಲಿಯಲ್ಲಿ ನಾವು ಸಂಘಟನೆಯನ್ನು ಕಟ್ಟಿ ಕೆಲಸ ಮಾಡ್ತಾ ಇರೋದು ನಮ್ಮ ಭಾಗ್ಯ. ಅದಕ್ಕೋಸ್ಕರ ಪ್ರತಿ ವರ್ಷ ತಾಯಿಯ ದೇವಸ್ಥಾನಕ್ಕೆ ನಾವು ತುಪ್ಪದ ದೀಪ ಉರಿಸಬೇಕು. ತುಪ್ಪದ ದೀಪದಿಂದ ದೇವಸ್ಥಾನ ದೀಪಾವಳಿ ಸಂದರ್ಭದಲ್ಲಿ ಪ್ರಜ್ವಲಿಸಬೇಕು. ಈ ರೀತಿ ದೀಪಾವಳಿಯನ್ನು ಆಚರಣೆ ಮಾಡುವ ಮೂಲಕ ತಾಯಿಯ ಸನ್ನಿಧಿಯಲ್ಲಿ ದೀಪಾವಳಿಯ ಸಡಗರವನ್ನು ಆಚರಿಸ್ತಾ ಇರುವಂಥದ್ದು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ಈ ರೀತಿ ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ದೀಪಾವಳಿ ಆಚರಣೆ ಭಕ್ತ ವೃಂದಕ್ಕೆ ಬಹಳ ಆನಂದ ಕೊಟ್ಟಿದೆ. ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿದೆ. ಭಕ್ತರಿಗೆ ಒಂದು ರೀತಿಯ ಸಂತೋಷವನ್ನು ಉಂಟು ಮಾಡಿದೆ. ಈ ವರ್ಷ ಕೂಡ ಅದೇ ರೀತಿ ಮತ್ತಷ್ಟು ವೈಭವಪೂರಿತವಾಗಿ ತಾಯಿಯ ಸನ್ನಿಧಿಯಲ್ಲಿ ತುಪ್ಪದ ದೀಪ ಹಚ್ಚುವ ಮೂಲಕ ತುಪ್ಪದ ದೀಪಗಳು ಪ್ರಜ್ವಲಿಸುವುದನ್ನು ನೋಡಿ ಆನಂದಿಸಿದ್ದಾರೆ, ದೀಪಾವಳಿ ಆಚರಿಸಿದ್ದಾರೆ.